ಗಾಂಧಿ ಹತ್ಯೆಯನ್ನ ಸಂಭ್ರಮಿಸುವ ಆರ್ಎಸ್ಎಸ್ ನಪುಂಸಕ ಸಂಘಟನೆ ಕಾಂಗ್ರೆಸ್ ಟ್ವೀಟ್ ವಿಚಾರಕ್ಕೆ ಇಂಧನ ಸಚಿವ ಸುನೀಲ್ ಕುಮಾರ್ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಅನಗತ್ಯ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಟ್ವೀಟ್ ಅನ್ನು ನಾನು ಖಂಡಿಸ್ತೇನೆ. ಕಾಂಗ್ರೆಸ್ ನಾಯಕರು ಮಾನಸಿಕ ವೇದನೆಗೆ ಒಳಗಾಗಿದ್ದಾರೆ. ಕಾಂಗ್ರೆಸ್ ಕೇವಲ ಟ್ವಿಟರ್ನಲ್ಲಿ ಟೀಕೆ ಮಾಡುವುದರಲ್ಲಿ ಮಗ್ನವಾಗಿದೆ. ರಾಷ್ಟ್ರಧ್ವಜದ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಕಾಂಗ್ರೆಸ್ಸಿಗೆ ಉಳಿದಿಲ್ಲ. ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಕಾಂಗ್ರೆಸ್ ಏನ್ ಮಾಡಿತ್ತು? ಅವತ್ತು ರಾಷ್ಟ್ರಧ್ವಜದ ವಿಚಾರದಲ್ಲಿ ಕಾಂಗ್ರೆಸ್ ಹೇಗೆ ನಡ್ಕೊಂಡಿದೆ ಅನ್ನೋದು ದೇಶ ನೋಡಿದೆ. ಅಲ್ಲಿ ರಾಷ್ಟ್ರಧ್ವಜ ಹಾರಾಟ ಮಾಡಲು ಕಾಂಗ್ರೆಸ್ ಬಿಟ್ಟಿಲ್ಲ. ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜದ ಎದುರು ನಪುಂಸಕನಂತೆ ನಡೆದುಕೊಂಡಿತ್ತು. ಕಾಂಗ್ರೆಸ್ ಕಾಶ್ಮೀರ ಶ್ರೀನಗರದಲ್ಲಿ ರಾಷ್ಟ್ರಧ್ವಜ ಹಾರಾಟ ಮಾಡಲು ಬಿಟ್ಟಿಲ್ಲ. ಮೋದಿ ಸರ್ಕಾರ ಬರೋ ತನಕನೂ ಶ್ರೀನಗರದಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಬಿಟ್ಟಿಲ್ಲ. ಅವತ್ತಿನ ಕಾಂಗ್ರೆಸ್ ಸರ್ಕಾರ ನಪುಂಸಕತ್ವವನ್ನು ತೋರಿಸಿತ್ತು. ಭಯೋತ್ಪಾದಕರ ಮುಂದೆ ಮಂಡಿಯೂರಿ ನಿಂತು ನಪುಂಸಕದಂತೆ ನಡೆದುಕೊಂಡಿತ್ತು ಕಾಂಗ್ರೆಸ್. ಆಡಳಿತ ಮತ್ತು ನಡವಳಿಕೆಯಲ್ಲಿ ದೇಶದ ಪರವಾಗಿ ಯಾವತ್ತೂ ಆಲೋಚನೆ ಮಾಡದ ಕಾಂಗ್ರೆಸ್ ಶ್ರೀನಗರದಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಆರ್ಎಸ್ಎಸ್ನ ನರೇಂದ್ರ ಮೋದಿ ಬರಬೇಕಾಯಿತು ಅಂತ ಸುನೀಲ್ ಕುಮಾರ್ ಹೇಳಿದರು. ಭಯೋತ್ಪಾದಕರ ಹುಟ್ಟಡಗಿಸಲು ಆರ್ಎಸ್ಎಸ್ನ ಸರ್ಕಾರ ಬರಬೇಕಾಯಿತು. ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿ ಕಲಿಸಲು ಆರ್ಎಸ್ಎಸ್ ಸಂಸ್ಕಾರದ ಆಡಳಿತ ಬರಬೇಕಾಯಿತು. 60 ವರ್ಷದ ಆಡಳಿತದಲ್ಲಿ ರಾಷ್ಟ್ರಧ್ವಜ, ಗಡಿ, ಭಯೋತ್ಪಾದನೆ ನಿಗ್ರಹದಲ್ಲಿ ಕಾಂಗ್ರೆಸ್ ನಪುಂಸಕನಂತೆ ನಡೆದುಕೊಂಡಿತ್ತು ಎಂದು ಆರೋಪಿಸಿದರು. ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮದ ಮೈದಾನದ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಷ್ಟ್ರಧ್ವಜದ ಕುರಿತಂತೆ ಯಾವ ರೀತಿ ನಡ್ಕೊಳ್ತು ಅನ್ನೋದನ್ನು ಇಡೀ ದೇಶದ ಜನ ನೋಡಿದ್ದಾರೆ. ಒಂದು ರಾಷ್ಟ್ರಧ್ವಜವನ್ನು ಮಾಡಲಿಕ್ಕೆ ಬಿಡದೆ, ಹಾರಾಟ ಮಾಡಲಿಕ್ಕೆ ಬಿಡದೆ, ಕರ್ಫ್ಯೂವನ್ನು ವಿಧಿಸಿದಂಥ ರಾಷ್ಟ್ರಧ್ವಜದ ಎದುರುಗಡೆ ನಪುಂಸಕರಾಗಿ ನಡ್ಕೊಂಡಿದ್ದು ಕಾಂಗ್ರೆಸ್. ಕಾಶ್ಮೀರದ ಶ್ರೀನಗರದಲ್ಲಿ ಮೋದಿ ಸರ್ಕಾರ ಬರುವ ತನಕ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಲಿಕ್ಕೆ ಬಿಡದಲೇ ಇರುವಂಥ ನಪುಂಸಕತ್ವವನ್ನು ತೋರಿದಂಥದ್ದು ಕೇಂದ್ರದ ಅವತ್ತಿನ ಕಾಂಗ್ರೆಸ್ ಸರ್ಕಾರಗಳು. ಇಡೀ ದೇಶದಲ್ಲಿ ಭಯೋತ್ಪಾದಕರಿಗೆ ಮಂಡಿ ಊರಿ ನಿಂತು ನಪುಂಸಕ ರೀತಿ ನಡ್ಕೊಂಡಿದ್ದು ಕಾಂಗ್ರೆಸ್. ಇವತ್ತು ತನ್ನ ಆಡಳಿತದ ಅವಧಿಯಲ್ಲಿ ಆಡಳಿತದಲ್ಲಿ ಮತ್ತು ನಡವಳಿಕೆಯಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ದೇಶದ ಪರವಾಗಿ ಯಾವತ್ತೂ ಕೂಡ ಆಲೋಚನೆಯನ್ನು ಮಾಡದಲ್ಲಿರುವಂಥ ಕಾಂಗ್ರೆಸ್ ಇವತ್ತು ಅನಗತ್ಯವಾದಂಥ ವಿವಾದಗಳನ್ನು ನಮ್ಮ ಮುಂದೆ ಇಡ್ತಾ ಇದೆ. ಶ್ರೀನಗರದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಆರ್ಎಸ್ಎಸ್ಸಿನ ನರೇಂದ್ರ ಮೋದಿ ಬರಬೇಕಾಯಿತು. ಭಯೋತ್ಪಾದಕರ ಹುಟ್ಟನ್ನು ಅಡಗಿಸಲಿಕ್ಕೆ ಆರ್ಎಸ್ಎಸ್ಸಿನ ಸರ್ಕಾರ ಬರಬೇಕಾಯಿತು. ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಬೇಕಾಗಿದ್ದರೆ